ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಡಿಪುದ ಕಾರ್ಯಕ್ರಮಟ್ಟು ಪಾಲ್ದೆತು ನೆರೆ ಶುಕ್ರವಾರ ಕಾಂಡೆ ಭಾರತೀಯ ವಾಯುಪಡೆತ ವಿಮಾನಗಳು ಬತ್ತಿರೆ ಬಜಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ತಾನೋಡು ರಾಜ್ಯ ಸರ್ಕಾರದ ಪರವಾದ ಜಿಲ್ಲಾ ಮಂತ್ರಿ ದಿನೇಶ್ ಗುಂಡೂರಾವ್ ಪ್ರಧಾನಿಯರನ್ನು ಎದುಕೊಂಡಿರು ಒಡಿಪು ಶ್ರೀಕೃಷ್ಣ ಮಠದ ಕಾರ್ಯಕ್ರಮಟ್ಟು ಪಾಲ್ದೆತು ನೆರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಭಾರತೀಯ ವಾಯುಪಡೆತ ವಿಮಾನೋಡು ಬತ್ತನ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರು ಬಜಪಿದ ಅಂತಾರಾಷ್ಟ್ರೀಯ ವಿಮಾನ ತಾನೋಡು ಜಪ್ಪುನಗ ರಾಜ್ಯ ಸರ್ಕಾರದ ಪರವಾದ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕಿದ ಮಂತ್ರಿ ದಿನೇಶ್ ಗುಂಡೂರಾವ್ ಆರೆನ್ ಎದುಕೊಂಡಿರು ಶಾಸಕರೇನ ರಾಜೇಶ್ ನಾಯ್ಕ್ ಭಾಗೀರಥಿ ಮುರುಳಿಯ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಗ್ರೇಟರ್ ಬೆಂಗಳೂರು ಕಮಿಷನರ್ ಮಹೇಶ್ವರ್ ರಾವ್ ಕುಡ್ಲ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಈ ಪೊರ್ತುಡಿದ್ದು ಪ್ರಧಾನಿಯರನ್ನು ಎದುಕೊಂಡಿರು ಮಂತ್ರಿ ದಿನೇಶ್ ಗುಂಡೂರಾವ್ ಈ ಪೊರ್ತುಡು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪ್ರಧಾನಿಯರಿಗೆ ಬರೆತ್ನ ಓಲಿನ ಕೊರಿಯರ ರೈತರು ತನ್ಕಲಿನ ಬುಲೆಕ್ ಬೆರಿಸಾಯ ಬೆಲೆ ಇಜ್ಜೊಂದೆ ಭಾರಿ ಕಷ್ಟಡು ಪುಣಿಕ ತೆರಿಪಾದು ಬೆರಿಸಾಯ ಬಿಲೆತ ಒಟ್ಟುಗು ಬುಲೆದೆ ತೊನ್ನ ವ್ಯವಸ್ಥೆ ಮಲ್ಪನವಳು ಕೇಂದ್ರ ಸರ್ಕಾರ ಇಚ್ಛಾಶಕ್ತಿ ತೋಜಾವೊಡೊಂದು ಭಿನ್ನಾಯಿ ತೊನ್ನ ಓಲೆಡು ಬರೆತೆರೆಂದು ಮಂತ್ರಿ ದಿನೇಶ್ ಗುಂಡೂರಾವ್ ರೈತರನ ಸ್ಥಿತಿಗತಿನ ಪ್ರಧಾನಿ ನರೇಂದ್ರ ಮೋದಿಯರಿಗೂ ಗೊತ್ತು ಮಲ್ತಿದ್ದಾರೆ ಒಡಿಪು ಶ್ರೀಕೃಷ್ಣ ಮಠದ ಕಾರ್ಯಕ್ರಮಟ್ಟು ಪಾಲ್ದೆತು ನೆರೆ ಶುಕ್ರವಾರ ಬತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾರ್ಯಕ್ರಮದ ದುಂಬತ್ತ ಬನ್ನಂಜಿಡ್ದು ಕಲ್ಸಂಕ ಸರ್ಕಲ್ ಮುಟ್ಟ ರೋಡ್ ಶೋ ನಡಪಾಯರು ಸಾಂಸ್ಕೃತಿಕ ವೈಭವ ಈ ಪೊರ್ತುಡಿತ್ತಿನ ಪ್ರಧಾನಿಯರನ್ನು ತುಯ್ಯರ ಭಾರಿ ಜನ ಸೇರಿದಿದ್ದಾರೆ ಬಜಪೆ ವಿಮಾನ ತಾನೊಡ್ದು ಒಡಿಪುಗೂ ವಿಶೇಷ ಹೆಲಿಕಾಪ್ಟರ್ ಬತ್ತದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದಿ ಒಡಿಪುಗೂ ಬತ್ತಿರು ಹೆಲಿಪ್ಯಾಡ್ ಜತ್ತನಾರಿನ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಎದುಕೊಂಡಿರು ನರೇಂದ್ರ ಮೋದಿ ಬನ್ನಂಜಿ ಮಾರ್ಗೊಡೆ ಒಡಿಪು ನಗರಗೂ ಬತ್ತಿರು ಬನ್ನಂಜಿ ನಾರಾಯಣ ಗುರು ಸರ್ಕಲ್ ಹಿಡಿದು ಪ್ರಧಾನಿಯರ್ನ ರೋಡ್ ಶೋ ಶುರುವಾಂಡ್ ಸಿಟಿ ಬಸ್ ಸ್ಟ್ಯಾಂಡ್ ಮಾರ್ಗ ಅದು ಕಲ್ಸಂಕ ಮುಟ್ಟ ರೋಡ್ ಶೋ ನಡತುಂಡು ರೋಡ್ ಶೋದ ಉದ್ದೋಗ್ಲ ಸಾಂಸ್ಕೃತಿಕ ವೈಭವ ನೆಗೆದು ತೋಜಿಡು ಯಕ್ಷಗಾನ ಪಿಲಿಯೇಸ ಬೊಕ ಬೇತೆ ಸಾಂಸ್ಕೃತಿಕ ಕೂಟದಕ್ಲು ಪ್ರದರ್ಶನ ಕೊರಿಯ ಪೊರ್ಪಪಾಡ್ದ ಅಭಿಮಾನಿಲು ಮೋದಿಯರನ್ನು ಗಡ್ದುಡಿ ಎದುಕೊಂಡಿರು ಮಾತಮೇಟ್ಲ ಮೋದಿ ಮೋದಿ ಪನ್ಪುನ ಸ್ವರ ಲಕ್ಕದ ಕೇಂಡು ಪ್ರಧಾನಿಯರನ್ನು ತುಯ್ಯರೆ ಭಾರಿ ಜನ ಸೇರಿದಿದ್ದೀರಿ ಒಡಿಪುಡು ತಾಪನೆ ಆದುಪುನ ಕೃಷ್ಣನ ಮೂರ್ತಿಗೆ ದ್ವಾರಕಿಡೆ ರುಕ್ಮಿಣಿ ಪೂಜೆ ಮಲ್ತದಿತ್ತಿರು ಈ ಮೂರ್ತಿ ಇಂತುದು ಆತ್ಮೀಯ ಆಧ್ಯಾತ್ಮಿಕ ಖುಷಿ ಕೊರ್ತುಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಡಿಪುದ ಮಾಮಲ್ಲ ಗೀತೋತ್ಸವಡು ಪರ್ಯಾಯ ಪುತ್ತಿಗೆ ಮಠಾಧೀಶರಿಡಿದು ಭಾರತ ಭಾಗ್ಯ ವಿಧಾತ ಬಿರುದು ತಂದು ಆರ ಪಾತೇರಿಯರು ಒಡಿಪು ಶ್ರೀಕೃಷ್ಣ ಮಠದ ನೆಲೆಟ್ಟು ಪರ್ಯಾಯ ಪುತ್ತಿಗೆ ಮಠಾಧೀಶರು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರು ನಡಪವನ ಮಾಮಲ್ಲ ಗೀತೋತ್ಸವ ಲಕ್ಷಕಂಠ ಗೀತ ಪಾರಾಯಣ ವಿಶ್ವಗೀತ ಪಾರಾಯಣ ಕಾರ್ಯಕ್ರಮಟು ಪಾಲ್ದೆತು ನೆರೆ ಒಡಿಪುಗು ಬತ್ತನ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕನಕನ ಕಿಂಡಿಡು ಶ್ರೀಕೃಷ್ಣ ದೇವರಿನ ತುಯ್ಯರು ವಿಶೇಷವಾದ ಬಂಗಾರದ ಲೇಪಪಾಡ್ನ ಮಂಟಪ ಉದಿಪನ ಮಲ್ತೆರು ಮುಖ್ಯ ಪ್ರಾಣ ದೇವರನ ಗರುಡ ದರ್ಶನ ಮಠದ ಬೇತೆ ಬೇತೆ ಗುಡಿಕ್ಲೆನ್ ತುಯ್ಯರು ವೈದಿಕರು ವೇದ ಪಠಣ ಬೊಕ್ಕ ಭಗವದ್ಗೀತೆ ಪಠಣ ನಡಪಾಯರು ದೇವರನ ಎದುರು ಪ್ರಧಾನಿಯರಿಗೆ ಪ್ರಸಾದ ಕೊರಿಯರು ಪರ್ಯಾಯ ಪುತ್ತಿಗೆ ಸ್ವಾಮೀಜಿ ಬೊಕ್ಕ ಸುಶ್ರೀಂದ್ರ ತೀರ್ಥ ಸ್ವಾಮೀಜಿ ಶಿರೂರು ಮಠದ ವೇದವರ್ಧನ ತೀರ್ಥ ಸ್ವಾಮೀಜಿ ಪೇಜಾವರ ಬೊಕ್ಕ ಸುಬ್ರಹ್ಮಣ್ಯ ಮಠದ ಸ್ವಾಮೀಜಿರು ಈ ಪೊರ್ತುದಿತ್ತಿರು ಗೀತಾ ಮಂದಿರುಡು ಅನಂತ ಪದ್ಮನಾಭ ದೇವರನ ಮೂರ್ತಿ ಉದಿಪನ ಮಲ್ತೆರು ಲಕ್ಷಕಂಠ ಭಗವದ್ಗೀತೆ ಸಭೆಟ್ಟು ಪಾಲ್ದೆತಂದು ಭಕ್ತಿರ್ನ ಒಟ್ಟುಗು ಸ್ತೋತ್ರ ಪಠಣ ಮಲ್ತೆರು ಕನಕದಾಸರ್ನ ಮೂರ್ತಿಗೆ ಮಾಲೆ ಪಾಡ್ದು ಮರ್ಯಾದಿಸಂದಾಯರು ಕನಕನ ಕಿಂಡಿದ ಉಲೈ ತೋಜುನ ಕೃಷ್ಣದೇವರಿನ ತೂದು ಕೈ ಮುಗಿದು ಸ್ವಾಮೀಜಿಯರಿಡಿದು ಪ್ರಸಾದ ತುಳಸಿ ಮಣಿದೆ ತೊಂಡೇರು ಸ್ವಾಮೀಜಿಯರು ಮುಂಡಗು ಬೊಟ್ಟ ಪಾಡಿಯರು ಕಾರ್ಯಕ್ರಮದ ವೇದಿಕೆಡೆ ರಾಜ್ಯಸಭಾ ಸದಸ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪ್ರಧಾನಿಯರು ಬುಕ್ಕ ಮಾತರನ್ನ ಎದುಕೊಂಡಿರು ಭಗವದ್ಗೀತೆ ಭವದ್ವೇಷಿಣಿ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪತ್ರ ನೇತ್ರ येन त्वया भारततैलपूर्णः प्रज्वालितो ज्ञानमयप्रदीपः
प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दोग्धा गोपालनन्दनः पार्थो वत्ससुधीर्भोक्ता दुग्धं गीता. ಪರ್ಯಾಯ ಪುತ್ತಿಗೆ ಮಠಾಧೀಶರು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಸಂಸ್ಕೃತೋಡು ಪಾತಿರ್ದು ಪುತ್ತಿಗೆ ಮಠದ ಪರ್ಯಾಯ ಇಂದ್ರ ಪರ್ಯಾಯ ಎಂಟನ ಪರ್ಯಾಯ ಆದ 14 ವರ್ಷದ ಬೊಕ್ಕ ಇತ್ತದ ಪರ್ಯಾಯದ ಪೊರ್ತುಡು ಪ್ರಧಾನಿ ಬೈದಿರು. ಈ ರಡ್ಡು ಪರ್ಯಾಯದ ನಡುಟು ಅಯೋಧ್ಯದ ರಾಮ ಮಂದಿರ ಆತನು ನರೇಂದ್ರ ಪಂಡ ಅರ್ಜುನೆ ವಿಶ್ವಗೀತ ಪರ್ಯಾಯಗೂ ಸಾಕ್ಷಾತ್ ಅರ್ಜುನೆ ಬೈದಿರು. ಮೋದಿನ ರಕ್ಷಣೆ ಮಲ್ತನ ನಮನು ಮೋದಿ ರಕ್ಷಣೆ ಮಲ್ಪುವಿರು. ನರೇಂದ್ರ ಮೋದಿಯರಿಗೂ ಭಾರತ ಭಾಗ್ಯ ವಿಧಾತ ಬಿರುದು ಕೊರ್ಪಾಂದು ಸ್ವಾಮೀಜಿ ಪಂಡಿರು. तन्मध्ये राममन्दिरनिर्माणं कृत्वा आगतः। यः श्रीरामः 14 वर्षानन्तरम् अयोध्यां प्रति आगतवान् तद्वत् 14 वर्षानन्तरम् अस्माकं नरेन्द्रमहोदयः अत्र श्रीरामराज्यस्य स्थापनार्थम् आगतः। तथा पुत्तिकामठ पर्यायसमये 14 वर्षात् पूर्वं नरेन्द्र मोदी महोदयः आगतः। तदनन्तरं द्वितीयवारं पुनः पुत्तिकामठ पर्यायसमये एव आगतः। कारणं पुत्तिकामठपर्यायः इन्द्रपर्यायः। अष्टमठेषु इन्द्रनाम केवलं पुत्तिकामठस्य। अतः अहं सुगुणेन्द्रः सुश्रीन्द्रः उपेन्द्रः इति इन्द्रपरम्परा पर्यायः। तदर्थं नरेन्द्र मोदी महोदयाः आगताः पुत्तिकेमठीयपर्याय इति कारणेन। अतः नरेन्द्र मोदी महोदयस्य विशेष अनुग्रहार्थं कृष्णस्य समीपे प्रार्थनां कुर्मः। राममन्दिर निर्माणसमर्पणं श्रीकृष्णसमीपे कृतवन्तः। सर्वं कृष्णमयं सर्वं कृष्णार्पणं। कलियुगे कृष्णार्पणम् अत्यन्तम् आवश्यकम्. ನರೇಂದ್ರ ಮೋದಿಯರಿಗೂ ತರೆಕ್ ಪೇಟ ಕೃಷ್ಣನ ಮೂರ್ತಿ ಉಪ್ಪನ ಪಟ ಬೊಳ್ಳಿದ ಮಂತ್ ಕೊರ್ದು ಕೈಕ್ ರಾಷ್ಟ್ರ ರಕ್ಷಣೆ ದೀಕ್ಷದ ರಕ್ಷೆ ಕಟ್ಟದು ಭಾರತ ಭಾಗ್ಯ ವಿಧಾತ ಬಿರುದು ಕೊರ್ದು ಪರ್ಯಾಯ ಸ್ವಾಮೀಜಿರು ಆಶೀರ್ವಾದ ಮಾಡ್ತಾರೆ. ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್, ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ, ರಾಜ್ಯದ ಮಂತ್ರಿ ಭೈರತಿ ಸುರೇಶ್, ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ ಬೊಕ್ಕ ರಾಘವೇಂದ್ರ, ಬಿಜೆಪಿ ರಾಜ್ಯ ಗುರುಕಾರರು BY ವಿಜಯೇಂದ್ರ, ಕಾರ್ಲ ಒಡಿಪು ಕಾಪದ ಶಾಸಕರು ಪರ್ಯಾಯ ಪುತ್ತಿಗೆ ಮಠದ ಕಿರಿಯ ಸ್ವಾಮೀಜಿ ಈ ಪೊರ್ತೊಡಿದ್ದರು. प्रधानमंत्री जी के हस्तों में अब सम्मान भारत भाग्य विधाता बोलो भारत माता की. ಕೃಷ್ಣನ ಸುಂದರವಾದ ಮೂರ್ತಿಯನ್ನ ನೀಡ್ತಾ ಇದ್ದಾರೆ. ಕೃಷ್ಣನ ಕೈಯಲ್ಲಿ ಕಂಗೊಳಿಸುವ ಮಂಗಳವರು ಸನ್ಮಾನಿಸ್ತಾ ಇದ್ದಾರೆ. का प्रतीक भारत की पगड़ी सिर पर ಶಿರೋಮಾನ್ಯ ಸಮ್ಮಾನ ವಿಶಿಷ್ಟವಾದ ಅಲಂಕೃತವಾದ ಕೃಷ್ಣನ ನವಿಲು ಇರುವಂತಹ ಕಿರೀಟವನ್ನ ಪೇಟವನ್ನ ಇಟ್ಟು ಪೂಜ್ಯ ಶ್ರೀಪಾದಂಗಳವರು ಸನ್ಮಾನಿಸ್ತಾ ಇದ್ದಾರೆ. अश्वत्थं प्राहुरव्ययम् छन्दांसि यस्य पर्णानि यस्तं वेद स वेदवित् अधर्षोर्ध्वं प्रसृतास्तस्य शाखाः. ನರೇಂದ್ರ ಮೋದಿ ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ ಇಂಚ ಪಂಡದು ಲಕ್ಷ ಗೀತೋತ್ಸವದ ಸಂದೇಶ ಕೊರಿಯರು 1 ಲಕ್ಷ ಜನತ ಒಟ್ಟುಗು ಕುಲ್ಲುನ ಒಟ್ಟುಗು ಪಾಕ ಗುರುಕುಲು ಉಪನವು ಎನ್ನ ಭಾಗ್ಯ ಮಧ್ವಾಚಾರ್ಯರ್ನ ಭೂಮಿಗೆ ಬರ್ಪನವು ಭಾರಿ ಖುಷಿ ತಕ್ಷಣ ಎನ್ನ ಜನ್ಮ ಗುಜರಾತ್ ಡಾಂಡ್ ಗುಜರಾತ್ ಬೊಕ್ಕ ಒಡಿಪು ನಡು ವಿಶೇಷ ಸಂಬಂಧ ಉಂಡು. ಮುಲ್ಪದ ಕೃಷ್ಣನ ಮೂರ್ತಿನ ದ್ವಾರಕೆಡು ರುಕ್ಮಿಣಿ ಪೂಜೆ ಮಲ್ತೊಂದಿತ್ತೇರು. ಈ ಮೂರ್ತಿನ ತೂದು ಆತ್ಮೀಯ ಆಧ್ಯಾತ್ಮಿಕ ಖುಷಿ ಆತನೆಂದು ಮೋದಿ ಪಂಡೇರು. ಎಲ್ಲರಿಗೂ ನಮಸ್ಕಾರ.
जय श्री कृष्ण, जय श्री कृष्ण, जय श्री कृष्ण। मैं अपनी बात बताना शुरू करूं उसके पहले यहां कुछ बच्चे चित्र बना के ले आए हैं। जरा एसपीजी के लोग और लोकल पुलिस के लोग मदद करें, उसको कलेक्ट कर लें। अगर आपने उसके पीछे अपना एड्रेस लिखा होगा तो मैं जरूर आपको धन्यवाद पत्र भेजूंगा। भगवान श्री कृष्ण के दिव्य दर्शनों की संतुष्टि, श्रीमद् भगवद गीता के मंत्रों की ये आध्यात्मिक अनुभूति और इतने सारे पूज्य संतों गुरुओं की ये उपस्थिति मेरे लिए परम सौभाग्य है। मेरे लिए ये असंख्य पुण्यों को प्राप्त करने जैसा है। भगवान श्री कृष्ण के आशीर्वाद और जगत गुरु श्री मध्वाचार्य जी के यश की इस भूमि पर आना मेरे लिए परम संतोष का अवसर है। आज के इस अवसर पर जब 1 लाख लोगों ने एक साथ भगवद गीता के श्लोक पढ़े तो पूरे विश्व के लोगों ने भारत की सहस्त्र वर्षों की दिव्यता का साक्षात दर्शन भी किया है। मेरा जन्म गुजरात में हुआ और गुजरात और उड़ीपी के बीच एक गहरा और विशेष संबंध रहा है। मान्यता है कि यहां स्थापित भगवान श्री कृष्ण के विग्रह की पूजा पहले द्वारका में माता रुक्मिणी करती थी। बाद में जगत गुरु श्री मध्वाचार्य जी ने इस प्रतिमा को यहां प्रस्थापित किया। और आप तो जानते हैं, अभी पिछले ही वर्ष मैं समुद्र के भीतर श्री द्वारका जी का दर्शन करने गया था, वहां से भी आशीर्वाद ले आया। आप खुद समझ सकते हैं कि मुझे इस प्रतिमा के दर्शन करके क्या अनुभूति हुई होगी। इस दर्शन ने मुझे एक आत्मीय आध्यात्मिक आनंद दिया है। जनसंघ और भारतीय जनता पार्टी के सुशासन की मॉडल की कर्मभूमि रही है। 1968 में उडुपी के लोगों ने जनसंघ के हमारे वीएस आचार्य जी को यहां की नगरपालिका परिषद में विजयी बनाया था और इसके साथ ही उडुपी ने एक नए गवर्नेंस मॉडल की नींव भी रखी थी। आज हम स्वच्छता के जिस अभियान को राष्ट्रीय रूप देख रहे हैं, उसे उडुपी ने 5 दशक पहले अपनाया था। जल आपूर्ति और ड्रेनेज सिस्टम का एक नया मॉडल देना हो, उडुपी ने ही 70 के दशक में इन कार्यक्रमों की शुरुआत की थी। आज ये अभियान देश के राष्ट्रीय विकास का राष्ट्रीय प्राथमिकता का हिस्सा बनकर हमारा मार्गदर्शन कर रहा है। ಬಂಟ್ವಾಳ ತಾಲೂಕು ಪಂಚಾಯತ್ ಬೊಕ ತುಂಬೆ ಗ್ರಾಮ ಪಂಚಾಯತ್ ದುಂಬದ ಸದಸ್ಯರು ಸೋಮಪ್ಪ ಕೋಟ್ಯನ್ ತುಂಬೆ ತೀರ್ದಿರು. ಬಿರುವೆರೆ ಸಮಾಜದ ಗುರುಕಾರರಾದ ಬಿಜೆಪಿದ ಕಾರ್ಯಕರ್ತರಾದ ಆರು ಜವನ ಜವಂದಿಲೆಗೆ ಮಾರ್ಗದರ್ಶಕರಾದಿದ್ದರು. ಬಂಟ್ವಾಳ ತಾಲೂಕು ಪಂಚಾಯತ್ದ ದುಂಬದ ಸದಸ್ಯರು ಬೊಕ ತುಂಬೆ ಗ್ರಾಮ ಪಂಚಾಯತ್ದ ದುಂಬದ ಸದಸ್ಯರಾದ ಜನ ಮೆಚ್ಚುಗೆ ಪಡೆದಿತ್ತಿನ ಸೋಮಪ್ಪ ಕೋಟ್ಯನ್ ತುಂಬೆ ಖರೀದಿಪೋತೀರು. ಬಿಜೆಪಿದ ಎಡ್ಡೆ ಬೆಣ್ಪುಣ ಕಾರ್ಯಕರ್ತರಾದ ಬಿಜೆಪಿದ ಜಿಲ್ಲಾ ಮಂಡಲದ ಬೇತೆ ಬೇತೆ ಜವಾಬ್ದಾರಿನ ಪ್ರಾಮಾಣಿಕವಾದ ತೂವನ್ನಾರಾದ ಗುರುತು ಮಲ್ತೊಂದಿರು. ಬೇತೆ ಬೇತೆ ಸಂಘ ಸಂಸ್ಥೆರಡು ಬೆಂದಿನ ಸೋಮಪ್ಪ ಕೋಟ್ಯನ್ ತುಂಬೆ ಕರೆನ 25 ವರ್ಷಲಿಡಿದು ತುಂಬೆ ಶ್ರೀ ಶಾರದಾ ಸೇವಾ ಪ್ರತಿಷ್ಠಾನದ ಪಣವು ಗುರುಕಾರರಾದ ಬಿರುವೆರೆ ಸಮಾಜದ ಗುರುಕಾರರಾದ ಜವನ ಜವಂದಿ ಸಮುದಾಯದ ಮಾರ್ಗದರ್ಶಕರಾದಿದ್ದರು. ಒಂತೆ ಕಾಲೊಡ್ದು ಹುಷಾರಿಜ್ಜಂದೆ ಆದ ತೀರ್ನ ಸೋಮಪ್ಪ ಕೋಟ್ಯನ್ ಬೊಡಿದಿ ಇರುವೇರು ಮಗನಕ್ಲು ಬೊಕ ಊರ್ತಿ ಮಗಳೇನು ಅಗತದಿರು. ಕುಡ್ಲದ ಪುದರ್ಪೋಯಿ ನಾಗರಾಧನ ಕ್ಷೇತ್ರ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಗಳು ಷಷ್ಠಿದ ಬ್ರಹ್ಮತೇರು ಭಾರಿ ಗೌಜಿ ನಡತಂಡು.
ಕುಡ್ಲಡು ನಾಗಾರಾಧನೆಡು ಮಲ್ಲಪುದರ ಪಡಿತನ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಡು ಷಷ್ಠಿದ ಬ್ರಹ್ಮತೀರ್ಥ ಉಚ್ಚಯ ನಡಪಾಯರು ಬುಧರ ಪುಲ್ಯಕಾಂಡೆ ಅನ್ನಛತ್ರುಗು ಕೊಪ್ಪರಿಗೆ ಮೂರ್ತ ಪ್ರಾರ್ಥನೆ ನಡೆತದು ಶ್ರೀ ಅನಂತ ಪದ್ಮನಾಭ ದೇವರಿಗೆ ಉಷಾ ಕಾಲದ ಪೂಜೆ ವಿಶೇಷ ಪಂಚಾಮೃತಾಭಿಷೇಕ ಮಲ್ತೇರು ಷಷ್ಠಿ ಉಚ್ಚದ ವಿಶೇಷ ಮಹಾ ನೈವೇದ್ಯ ಅರ್ಪಣೆ ಮಲ್ತಿ ಬೊಕ್ಕ ಶ್ರೀ ಅನಂತ ಪದ್ಮನಾಭ ದೇವರಿಗೂ ಷಷ್ಠಿದ ಮಧ್ಯಾಹ್ನದ ಪೂಜೆ ನುಪ್ಪುದ ರಾಶಿಗೆ ಪೂಜೆ ಮಲ್ತದು ಮಧ್ಯಾಹ್ನ 12 ಗಂಟೆಗೆ ಶ್ರೀ ದೇವರನ ಬಲಿಪಿದಾಡ್ದು ಬೇದೆ ಬೇತೆ ಸೇವೆಲಿಡ್ದು ಬೊಕ್ಕ ರಾಜಬೀದಿಡು ಶ್ರೀ ಅನಂತ ಪದ್ಮನಾಭ ದೇವರನ ಬ್ರಹ್ಮತೇರು நடத்தண்டு 25,000 ಜನ ಭಕ್ತರು ನುಪ್ಪು ಪ್ರಸಾದ ಉಂಡೇರು ಭಕ್ತರು ಒಟ್ಟು 22 ಸಾರ ತಂಬಿಲ ಕಟ್ಟಾದಿರು ಆಜಿ ಸಾರ ಪಂಚಾಮೃತ ಅಭಿಷೇಕ 30 ಸಾರ ಬೊಂಡಾಭಿಷೇಕ நடத்தண்டு ಊರ ಪರ ಊರ ಭಾರಿ ಜನ ಭಕ್ತರು ಷಷ್ಠಿ ಉಚ್ಚೆಡು ಪಾಲ್ದೆ ತುಂದೇರು. ಶ್ರೀ ಗೋಕರ್ಣಾಧೀಶ್ವರ ದೇವಸ್ಥಾನಗಳು ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಷಷ್ಠಿ ಉಚ್ಚಯ ಬುಧವಾರ ಸಂಭ್ರಮೋಡು ಕರೀತಾರೆ ಕ್ಷೇತ್ರ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿ ಇತ್ತದು ಕಾರ್ಯಕ್ರಮಗಳು ನಡೆತಂದೆ ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣದ ದೇವಸ್ಥಾನದ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಷಷ್ಠಿ ಉಚ್ಚಯ ಸಂಭ್ರಮೋಡು ನಡೆತಂದೆ ದೇವಸ್ಥಾನದ ಅಭಿವೃದ್ಧಿದ ಸಾರಥಿ ದುಂಬುದ ಕೇಂದ್ರ ಮಂತ್ರಿ ಬಿ ಜನಾರ್ದನ ಪೂಜಾರಿ ಇತ್ತದು ಕಾರ್ಯಕ್ರಮಗಳು ನಡೆತಂದೆ ಷಷ್ಠಿ ಉಚ್ಚಯದಲ್ಲಿ ಕೊಡುಕಾಂಡೆ ಸುಬ್ರಹ್ಮಣ್ಯ ದೇವರಿಗೆ ಅಭಿಷೇಕ ಮಾಪೂಜೆ ಬಯ್ಯಗ ಬೊಳ್ಳಿ ತೀರ್ದ ಉಚ್ಚಯ ನಡೆತಂಡು ಶ್ರೀಮತಿ ಮಾಲತಿ ಜನಾರ್ದನ ಪೂಜಾರಿ ಆಡಳಿತ ಮಂಡಳಿ ಒತ್ತು ಗುರ್ಕಾರ್ದಿ ಊರ್ಮಿಳಾ ರಮೇಶ್ ಕಾರ್ಯಂತಿರು ಮಾಧವ ಸುವರ್ಣ ಪಣವು ಗುರ್ಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಅಭಿವೃದ್ಧಿ ಸಮಿತಿ ಗುರ್ಕಾರ್ಯರು ದೇವೇಂದ್ರ ಪೂಜಾರಿ ಒತ್ತು ಗುರ್ಕಾರ್ಯರು ಡಾಕ್ಟರ್ ಬಿಜಿ ಸುವರ್ಣ ರಡ್ಡು ಸಮಿತಿನ ಸದಸ್ಯರು ಬೊಕ್ಕ ಭಕ್ತರು ಕಾರ್ಯಕ್ರಮಟ್ಟು ಪಾಲ್ದೆ ತೊಂಡೇರು.
ಓಕೆ ಸರ್. ಓಕೆ ಕರ್ನಾಟಕ ವಿಧಾನಸಭಾ ಗುರುಕಾರ್ಯ ಯುಟಿ ಖಾದರ್ ಫರೀದರಿಗೆ ರಾಜ್ಯ ರಾಜಭವನಡು ಗುರುವಾರ ಬೆಂಗಳೂರು ವಿಶ್ವವಿದ್ಯಾನಿಲಯದ ಮರ್ಯಾದಿ ಡಾಕ್ಟರೇಟ್ ಪದವಿನ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಕೊರ್ದು ಮರ್ಯಾದಿ ಮಲ್ತೇರು. ಕರ್ನಾಟಕ ವಿಧಾನಸಭಾ ಗುರುಕಾರ್ಯರು ಯುಟಿ ಖಾದರ್ ಫರೀದರಿಗೆ ರಾಜ್ಯ ರಾಜಭವನಡು ಗುರುವಾರ ಬೆಂಗಳೂರು ವಿಶ್ವವಿದ್ಯಾನಿಲಯದ ಮರ್ಯಾದಿ ಡಾಕ್ಟರೇಟ್ ಪದವಿ ಕೊರಪುನ ಕಾರ್ಯಕ್ರಮ ನಡೆತಂಡು. ವಿಶ್ವವಿದ್ಯಾನಿಲಯನ ಕುಲಾಧಿಪತಿಲಾದಿಪ್ಪುನ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಖಾದರ್ ಫರೀದರಿಗೆ ಮರ್ಯಾದಿ ಡಾಕ್ಟರೇಟ್ ಪದವಿ ಕೊರದು ಎಡ್ಡೆಪ್ಪು ಬಯಕೇರು. ರಾಜಭವನದ ಬ್ಯಾಂಕ್ವೆಟ್ ಹಾಲ್ ನಡೆತಿನ ಕಾರ್ಯಕ್ರಮಟು ಬೆಂಗಳೂರು ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ ಜಯಕರ SM ರಿಜಿಸ್ಟ್ರಾರ್ KT ಶಾಂತಲ ಪಾಲ್ಗೊಂಡಿರು. ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಡು ರಾಜರಾಜೇಶ್ವರಿ ದೇವಿ ಪ್ರಧಾನ ದೇವಿರಾದಿತ್ತಂಡಲ ಸುಬ್ರಹ್ಮಣ್ಯ ದೇವರಿಗೆ ತೇರು ನಡಪನು ಅಂಜಾದ ಕ್ಷೇತ್ರಡು ಷಷ್ಠಿ ಉಚ್ಚಯ ನಡಪಾದೇರು. ಬಂಟ್ವಾಳ ತಾಲೂಕು ಕರಿಯಂಗಳ ಗ್ರಾಮದ ಪುರಾಲ್ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಡು ಉಚ್ಚಯ ಶ್ರೀ ರಾಜರಾಜೇಶ್ವರಿ ದೇವಿಗೆ ನಡಪನೆಂದಾಂಡಲ ತೇರು ಸುಬ್ರಹ್ಮಣ್ಯ ದೇವರಿಗೆ ನಡಪಂಡು. ಉಚ್ಚಯ ಮೂರ್ತಿಯಾದ ಶ್ರೀ ಸುಬ್ರಹ್ಮಣ್ಯ ದೇವರು ಒಪ್ಪನೆಡೆದವರ ಸುಬ್ರಾಯ ದೇವರನ ಷಷ್ಠಿ ಉಚ್ಚಯ ನಡಪಾಯರು. ಸುಬ್ರಾಯ ದೇವರಿಗೆ ವಿಶೇಷ ಉಚ್ಚಯ ಕರಿತು ನಡೆದ ಬೊಕ್ಕ ತೇರು ನಡತಂಡು ಭಕ್ತರು ಮಡಸ್ಥಾನ ಸೇವೆ ಅರ್ಪಣೆ ಮಂತೇರು. ವರ್ಷಲ ನಡಪುನ ಷಷ್ಠಿ ಉಚ್ಚಯಡು ಭಕ್ತರು ಪರಕೆ ಪಂಡದು ಮಡಸ್ಥಾನೋಡು ಪಾಲ್ದೆ ತುನುವೇರು. ದೇಶ ಕಾಪುನ ಯೋಧೆ ಮಾತ್ರತ್ ಯಕ್ಷಗಾನ ಕಲೆಟ್ಲ ಯೋಧನಂಚ ಕೆಲಸ ಮಲ್ಪೊಂದು ಜಲಂಧರ್ ರೈ ಪಣದಿತ್ತಿருந்து ಯಕ್ಷಗಾನ ಕಲಾವಿದರು ಹರಿಶ್ಚಂದ್ರ ನಾಯ್ಗ ಮಾಡೂರು ಪಂತೆರು. ಯಕ್ಷಾಂಗನ ಕುಡ್ಲದ ತಾಳಮದ್ದಲಿ ಸಪ್ತದ 5ನೇ ದಿನಾರು ಜಲಂಧರ್ ರೈಕ್ಲಿನ ಬಗೆಟ್ ನೆಂಪುದ ಭಾಷಣ ಮಲ್ತೇರು. ಯಕ್ಷಾಂಗಣ ಕುಡ್ಲ ಡಾಕ್ಟರ್ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಸಂಶೋಧನಾ ಕೇಂದ್ರ ಕುಡ್ಲ ವಿಶ್ವವಿದ್ಯಾನಿಲಯ ಬೊಕ್ಕ ಕರ್ನಾಟಕ ಯಕ್ಷ ಭಾರತಿ ಪುತ್ತೂರುದ ಒಟ್ಟು ಸೇರಿಗಿಡು ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜದ ರವೀಂದ್ರ ಕಲಾ ಭವನಡು ತಾಳಮದ್ದಲಿ ಸಪ್ತ ಸಂಘಟನಾ ಪರ್ವ ತ್ರಯೋದಶ ಸರಣಿ 13ನೇ ವರ್ಷದ ನುಡಿ ಪರ್ವ ಕನ್ನಡ ರಾಜ್ಯೋತ್ಸವ ಕಲಾ ಸಂಭ್ರಮ ನಡೆದಿದೆ. 5ನೇ ದಿನ ಗುರುವಾರ ಮಾಸ್ಟರ್ ಬುಕ್ಕ ಯಕ್ಷಗಾನ ಕಲಾವಿದರಾದ ಕರಿತು ಪೋತುನ ಜಲಂಧರ್ ರೈಕ್ಲಿನ ನೆಂಪುದ ಕಾರ್ಯಕ್ರಮ ನಡೆತಂಡು. ಯಕ್ಷಾಂಗಣದ ಕಾರ್ಯಗುರುಕಾರ್ಯರು ಭಾಸ್ಕರ್ ರೈ ಕುಕ್ಕೋಳಿ ಎದುಕೊಂದು ಸುರುತ ಪಾತೆರ ಪಂಡೇರು. ಕೋಡಿಕಲ್ ಕುರು ಅಂಬಾ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮುಕ್ತೇಸರರು ಮಹಾಬಲ ಚೌಟ ಕಾರ್ಯಕ್ರಮ ಉದಿಪನ ಮಲ್ತೇರು. ಮಹಾಬಲ ಚೌಟ ಪಾತಿರ್ದು ಯಕ್ಷಗಾನೋಡು ತಿರಿಯೋನ ಭಾರಿ ವಿಷಯ ಉಂಡು. ಯಕ್ಷಗಾನೋಡು ನಮ್ಮ ಸಂಸ್ಕೃತಿ ಉರಿದುಂಡು, ಕನ್ನಡ ಬುಲೆದುಂಡು. ಈ ಸಂಸ್ಕೃತಿನ ನನ್ನಲಾತು ಒರಿಪಾವಡೊಂದು ಪಂಡೇರು. ಹಿಮ್ಮೇಲ ಬೊಕ್ಕ ಮುಮ್ಮೇಲ ಕಲಾವಿದರಾದ ಪುನಃ ಹರಿಶ್ಚಂದ್ರ ನಾಯ್ಗ ಮಾಡೂರು ಜಲಂಧರ ರೈಕ್ಲಿನ ಒಟ್ಟುಗೀತನ 25 ವರ್ಷ ದುಂಬುದ ಸಂಗತಿಲೇನು ನೆಂಪು ಮಲ್ತೊಂದು ತಾರನಾಥ ರೈ ಭಾಸ್ಕರ್ ರೈ ಬೊಕ್ಕ ಜಲಂಧರ್ ರೈ ಈ ಭಾಗುಗು ಬತ್ತಿನ ಮೂವೇರ್ನ ಒಟ್ಟುಗು ತಾನು ಬುಲೆವ್ನಂಚಾಂಡು ದೇಶಕಾಪುನ ಯೋಧೆ ಮಾತ್ರತ್ ಯಕ್ಷಗಾನ ಕಲೆಟಿ ಯೋಧನಂಚ ಕೆಲಸ ಮಲ್ಪೊಡೊಂದು ಜಲಂಧರ್ ರೈ ಪಂಡದಿತ್ತಿருந்து ಆರ್ಪಂಡೇರು. ಪೂರ್ಣಾನಂದ ವಿವಿಧ ದೇಶ ಸಹಕಾರಿ ಸಂಘದ ಗುರುಕಾರ್ಯರು ಗಣೇಶ್ ಸೇನಿ ಮಲ್ಲಬಿನಿರಾದು ಪಾತಿರ್ದು ಸಂಸ್ಕಾರ ಸಂಸ್ಕೃತಿನ ಬೊಕ್ಕ ಬೇತೆ ಬೇತೆ ಎಡ್ಡೆ ಅಭ್ಯಾಸಗಳನ್ನು ಬುಲೆಪಾವೊಂದು ಸಂಸ್ಕಾರದ ಜೀವನ ನಡಪಾಯರ ಉಪ್ಪುನ ಒಂಜಿ ಕ್ಷೇತ್ರ ಪಂಡ ಅವು ಯಕ್ಷಗಾನ ಅಂದ ಪಂಡೇರು. ಉದ್ಯಮಿ ಕಾವೂರು ಬಂಟೇರ್ನ ಸಂಘದ ದುಂಬುದ ಗುರುಕಾರ್ಯರು MS ಶೆಟ್ಟಿ ಸರಪಾಡಿ ಶಬರಿ ಕ್ಯಾಡರರ್ಸ್ದ ರಾಜೇಶ್ ಶೆಟ್ಟಿ ಬಿನೆರಾದಿತ್ತೇರು. ಸುಧಾಕರ್ ರಾವ್ ಪೇಜ್ ಅವರ ಸೊಲ್ಮೆ ಸಂದಾಯರು. ತೋನ್ಸೆ ಪುಷ್ಕಲ್ ಕುಮಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಅಂಬುರುಹ ಯಕ್ಷಸದನ ಪ್ರತಿಷ್ಠಾನ ಬೊಟ್ಟಿಕೆರೆ ಮಿಗ್ಲು ವರುಣಾಧ್ವರ ಪ್ರಸಂಗದ ತಾಳಮದ್ದಲಿ ಕೂಟ ನಡಪಾದ ಕೊರಿಯರು. ಜನಗಳಿಗೆ ಯಾವ ಥರ ನಾವು ಜೀವಿಸಬೇಕು ಅಂತ ಹೇಳುವಂಥದ್ದ ಒಂದು ತಿಳುವಳಿಕೆಯನ್ನು ಈ ನಮ್ಮ ಜನರಿಗೆ ತಿಳಿಸಿಕೊಟ್ಟದ್ದು ನಿಜವಾದ ನೋಡಿದರೆ ಯಕ್ಷಗಾನದಿಂದ ನಾವು ಯಾವ ಥರ ಜೀವನ ಮಾಡಬಹುದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳುವಂಥದ್ದನ್ನು ಯಕ್ಷಗಾನ ನಮಗೆ ಕಳಿಸಿಕೊಟ್ಟಿದೆ. ಇದಕ್ಕೆ ನಾವು ಬಹಳಷ್ಟು ನಾವು ಪ್ರೋತ್ಸಾಹ ಕೊಡಬೇಕು. ಜಲಂಧರೈಗಳು ಹೇಳುವಂತ ಕೆಲವು ಮಾತಿನಲ್ಲಿ ಅವರು ದೇಶ, ದೇವರು, ಕಲೆ, ವ್ಯಕ್ತಿ ಮತ್ತೆ ಮನೆಯವರು, ಇದು ನನಗೂ ಸ್ವಲ್ಪ ಅನುಕೂಲ ಆಯ್ತು. ಅವರು ಹೇಳುವಂತ ಮಾತಿನ ಅರ್ಥವಾಯ್ತು. ಗಡಿ ಕಾಯಲಿಕ್ಕೆ ಮಾತ್ರ ಯೋಧರಿರುವುದಲ್ಲ, ಯಕ್ಷಗಾನದ ಕಲೆಯೊಳಗೆ ಯೋಧನಾಗಿ ಕೆಲಸ ಮಾಡಬೇಕು ಎಂಬ
ಅವರ ಆ ಧ್ವನಿಗಳು ನನಗೆ ಅರ್ಥ ಆಗುತ್ತಾ ಹೋಯ್ತು. ಯಕ್ಷಗಾನವನ್ನು ಮಕ್ಕಳಿಗೆ ಕಲಿಸಿಕೊಡುವ ಮೂಲಕ ಯಕ್ಷಗಾನವನ್ನು ನೋಡುವವರಿಗೂ ಕೂಡ ಯಕ್ಷಗಾನದಲ್ಲಿ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು, ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಹವ್ಯಾಸಗಳನ್ನು ಕೂಡಿಸಿಕೊಂಡು ಮೈಗೂಡಿಸಿಕೊಂಡು ಉತ್ತಮವಾದಂಥ ಜೀವನವನ್ನು, ಸಂಸಾರವನ್ನು ಸಾಗಿಸಲಿಕ್ಕೆ ದಾರಿದೀಪವಾದಂಥ ಒಂದು ಕ್ಷೇತ್ರ ಇದ್ದರೆ ಅದು ಯಕ್ಷಗಾನ ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಭಾರಿ ಹೆಮ್ಮೆ ಪಡ್ತಾ ಇದ್ದೇನೆ. ಕುಡ್ಲದ ಪೂದ ಇಂಟರ್ನ್ಯಾಷನಲ್ ಶಾಲೆಡ್ ನವೆಂಬರ್ 26 ಸಂವಿಧಾನ ದಿನನು ಭಾರಿ ಮರ್ಯಾದೆ ಬೊಕ ದೇಶಭಕ್ತಿದ ಆಚರಣೆ ಮಾಡ್ತಾರೆ. ಬರವು ಕಲ್ಪನಕ್ಲು ಕನ್ನಡ, ಹಿಂದಿ ಬೊಕ ಇಂಗ್ಲಿಷ್ ಭಾಷೆಡ್ ಸಂವಿಧಾನ ದಿನದ ಪ್ರತಿಜ್ಞೆ ಮಲ್ತಾರೆ. ಕುಡ್ಲದ ಪೂದ ಇಂಟರ್ನ್ಯಾಷನಲ್ ಶಾಲೆಡ್ ನವೆಂಬರ್ 26 ಸಂವಿಧಾನ ದಿನನು ಭಾರಿ ಮರ್ಯಾದೆ ಬೊಕ ದೇಶಭಕ್ತಿದ ಆಚರಣೆ ಮಾಡ್ತಾರೆ. ಬರವು ಕಲ್ಪನಕ್ಲು ಕನ್ನಡ, ಹಿಂದಿ ಬೊಕ ಇಂಗ್ಲಿಷ್ ಭಾಷೆಡ್ ಸಂವಿಧಾನ ದಿನದ ಪ್ರತಿಜ್ಞೆ ಮಲ್ತಾರೆ. ಭಾರತೀಯ ಸಂವಿಧಾನದ ಮುಖ್ಯ ಲಕ್ಷಣಗಳು ಭಾರತದ ಪ್ರಜಾಪ್ರಭುತ್ವ ಬೊಕ ಭವಿಷ್ಯಗಾದ ಐತ ಪ್ರಾಮುಖ್ಯತೆ ಅಂಚನೆ ಡಾಕ್ಟರ್ BR ಅಂಬೇಡ್ಕರ್ ಬೊಕ ಸಂವಿಧಾನ ಸಭೆತ ಪರಂಪರೆನು ಜೋಕ್ಲೆಗೆ ಪೊಲಬ್ ಮಲ್ತು ಕೊಡಿರು. ಪ್ರಿನ್ಸಿಪಾಲರು ಗಿರೀಶ್ ಕುಮಾರ್ ಮಾತಾ ಕ್ಲಾಸ್ದ ಬರವು ಕಲ್ಪವನಕ್ಲಿಗೆ ಕ್ಲಾಸ್ದ ಕೌನ್ಸಿಲ್ ಸದಸ್ಯರಿಗೆ ಸಂವಿಧಾನದ ಮಾಹಿತಿ ಬುಕ್ಲಿನ ಪಟ್ಟಿರು. ಒಂದೇನು ಪ್ರತಿಯೊಂದು ಕ್ಲಾಸ್ಡ್ ಪ್ರಜಾಪ್ರಭುತ್ವದ ಬಿಲೆ ಬೊಕ ನಿಘಂಟದ ಗುರುತು ಆದ ರಕ್ಷಣೆ ಮಲ್ತು ದೀಪುಂಡು. ಪೌರತ್ವದ ಬಗೆಟ್ ಅಕಲ ತಿಳುವಳಿಕೆನು ಗಟ್ಟಿ ಮಲ್ಪನ ಮೂಲ ಹಕ್ಕು ಬೊಕ ಮೂಲ ಕರ್ತವ್ಯನ ಬಗೆಟ್ ಜಾಗೃತಿ ಮೂಡವನ ವಿಡಿಯೋನು ಶಾಲೆ ಜೋಕ್ಲು ತುಯ್ಯರು. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಪೆರ್ಮೆ ಬೊಕ ಜವಾಬ್ದಾರಿದ ಒಟ್ಟುಗು ಸಂವಿಧಾನದ ಬಿಲಿನ ದಿರುತು ಪತ್ತಿರ ಉಮೇದು ಕುರುಂಡು. ಎದುರ್ದ ಬೆಂಚಿಡ್ ಕುಲುನಕ್ಲು ಅಬ್ದುಲ್ ಕಲಾಂ ಆವಿರು, ಪಿರೌದ ಬೆಂಚಿಡ್ ಕುಲುನಕ್ಲು ಅಂಬಾನಿ ಆದಾನಿ ಆಯರ್ಲಯಾವು ಒಂದೇನ ಬರವು ಕಲ್ಪಾವನಕ್ಲು ತೆರೆಯ ನೋಡೊಂದು ಡಾಕ್ಟರ್ ನರಸಿಂಹ ಪೈ ಪಂತೆರ್. ಕುಡ್ಲಡ್ ಕೆನರ ಇಂಗ್ಲಿಷ್ ಹಿರಿಯ ಪ್ರಾಥಮಿಕ ಶಾಲೆದ ವರ್ಷದ ದಿನಾಚರಣೆಡ್ ಆರು ಪಾತೇರಿಯರು. ಕುಡ್ಲ ಕುಡಿಯಲ್ಬೈಲ್ ಅಮ್ಮೆಂಬಳ ಸುಬ್ಬರಾವ್ ಪೈ ಮಾರ್ಗದ ಕೆನರ ಇಂಗ್ಲಿಷ್ ಹೈಯರ್ ಪ್ರೈಮರಿ ಶಾಲೆದ ನೆಲೆಟ್ 4 ಆಜಿ ಎಣ್ಮ ಬೊಕ್ಕ 10ನೇ ಕ್ಲಾಸ್ ಜೋಕ್ಲಿಗೂ ವರ್ಷದ ದಿನಾಚರಣೆ ಕೆನರಾ ಹೈಸ್ಕೂಲ್ ಮೈದಾನಡು ನಡತಂಡು. ಬರವು ಕಲ್ಪನಾ ಪ್ರೇರಣಾ ಬೊಕ್ಕ ಪವನ್ ಬಿನ್ನೆರಿನ ಬೊಕ್ಕ ಮಾತ್ರೆಯನ್ನು ಎದುಕೊಂಡಿರು KMC ಕುಡ್ಲದ ಕಾರ್ಡಿಯಾಲಜಿ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ನರಸಿಂಹ ಪೈ ಬೊಕ್ಕ ಡಾಕ್ಟರ್ ಶ್ರೀಲಕ್ಷ್ಮಿ ಎನ್ ಪೈ ಮಲ್ಲ ಬಿನ್ನೆರಾದ ಪಾಲ್ಗೊಂಡಿರು. ಮುಖ್ಯ ಉಪಾಧ್ಯಾಯರು ಕವಿತಾ ಮೌರ್ಯ ವರ್ಷದ ಸಾಧನೆಲಿನ ವರದಿ ದುಂಬುದಿಯರು ಡಾಕ್ಟರ್ ಶ್ರೀಲಕ್ಷ್ಮಿ ಎನ್ ಪೈ ಬೊಕ್ಕ ಡಾಕ್ಟರ್ ನರಸಿಂಹ ಪೈ 2024-25 ಸಾಲದ ಶಾಲೆದ ಬರೋಡು ಸಾಧಕರಾದ ಪುನಃ ಜೋಕ್ಲೆಗೆ ಇನಾಮುಲಿನ ಪಟ್ಟಿರು. ಶಾಲೆದ ಅಂಕುರ್ ಮ್ಯಾಗಝಿನ್ ದ ಕವರ್ ಪುಟ ಬಿಡುಗಡೆ ಮಲ್ತೇರು. ಡಾಕ್ಟರ್ ಡಿ ನರಸಿಂಹ ಪೈ ಪಾತೆರ್ದು ತನಕ ಈ ಶಾಲೆಡ್ ಬರೋ ಕಲ್ಪಾಯನಕ್ಲಿನ ಗುರುತು ಪತ್ತೊಂದುಲ್ಲೆ ಕೆನರ ಪ್ರತಿಷ್ಠಿತ ಸಂಸ್ಥೆಗೆ ಜೋಕ್ಲಿನ ಸೇರ್ಸಾದಾರು ಪೆರ್ಮೆದ ವಿಚಾರ ಟೀಚರ್ ನಕ್ಲು ಒಂಜಿ ವಿಚಾರ ನೆಂಪು ದಿವನೋಡು. ಎದುರುದ ಬೆಂಚಿಡ್ ಕುಲುನಕ್ಲ ಅಬ್ದುಲ್ ಕಲಾಂ ಆವಿರು, ಪಿರವದ ಬೆಂಚಿಡ್ ಕುಲುನಕ್ಲ ಅಂಬಾನಿ ಅತ್ತಂಡ ಅದಾನಿ ಆದು ದೇಶಗೂ ರೂಪ ಕೊರಿಯರ್ಲ ಯಾವು ಒಂದು ಪಂಡಿರು. ಸಂಸ್ಥೆದ ಕೋಆರ್ಡಿನೇಟರ್ ಬಸ್ತಿ ಪುರುಷೋತ್ತಮ ಶನಿ ಗುರ್ಕಾರ್ಮೆದ ಭಾಷಣ ಮಲ್ತದೆ. ಕೊರೋನಾ ಪೊರ್ತುಡು ಕಾಸು ಬರಂದೆ ಭಾರಿ ಕಷ್ಟೋಡು ಇತ್ತಂಡಲ ಶಿಕ್ಷಕರಿನ ಎಡ್ಡೆ ಗುಣನಡಕೆ ತೂದು ಇಡೀ ಸಂಬಳ ಕೊಡ್ತ. ಸಂವಿಧಾನದ ದಿನ ಆಯ್ನೆಡ್ದವರ ವಿಚಾರ ಪನೊಂದುಲ್ಲೆ. ಸಂವಿಧಾನ ಸಭೆಟಿ 299 ಜನ ಪಾಲ್ದೆ ತೊಂದೇರು. ಐಡ್ ನಮ್ಮ ಸಂಸ್ಥೆದ ಬೆನಗಲ್ ನರಸಿಂಹರಾವ್, ಉಳ್ಳಾಲ ಶ್ರೀನಿವಾಸ ಮಲ್ಯ ಬೊಕ್ಕ ಹರಿವಿಷ್ಣು ಕಾಮತ್ ಈ ಮೂವರಿನ ನೆಂಪು ಮಲ್ತ ನೋಡೊಂದು ಪಂಡೇರು. ಶಾರದಾ ಸಂಚಾಲಕರು ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ ದ ಒತ್ತುಗುರ್ಕಾರರು ಕೆ ಸುರೇಶ್ ಕಾಮತ್ ಲೇಸ್ಡ್ ಪಾಲ್ದೆ ತೊಂಡೇರು. ಅಮೃತ ಪೈ ಬಿನ್ನೆರಿನ ಪೊಲಬ್ ಮಲ್ತ ಕೊರಿಯರು. ಸಾನ್ವಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. Teachers have been the true inspirers, and even in our culture we say Matra Devo Bhava, Pitra Devo Bhava, after that comes Acharya Devo Bhava. And Canara has been an institution which has honored not only the present but also the retired teachers, and I think the testimony of that is you can see here many retired teachers have such a love and affection for the institution that they make it a point to come and celebrate the annual day of the institution. One is of course our Benegal Narasimha Rao, who was the General Secretary of that Constitution Assembly and who was supposed to have drafted that Constitution, and Shri
Ullal Srinivas Malya, who is always the creator of Mangalore, and Sri Hari Vishnu Kamath. These are the three most illustrious alumni, and we are so proud of them. And they did this Constituent Assembly, which was adopted today, and which was then finalized, and Republic Day it was accepted by the government of India. So that is the moment for all of us today. So it's a very auspicious occasion. ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ಷಷ್ಠಿ ಜಾತ್ರೆ ಶುಕ್ರವಾರ ಜಲಕದ ಒಟ್ಟುಗು ಆಕೇರಿಯಾವನುಂಡು. ಗುರುವಾರ ಸಪ್ತಮಿ ಉಚ್ಚೆಯಡು ಕಾಂಡಿದ ಬಲಿ ಉಚ್ಚಯ ಕೂಟತ್ತಜೆ ಅರಸು ದೈವರನ ಭೇಟಿ ನಡೆತಂಡೆ. ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕು ವರ್ಕಡಿ ಗ್ರಾಮದ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನಗಳು 5 ದಿನದ ಷಷ್ಠಿ ಜಾತ್ರೆ ನಡೆತಂದಿತ್ತು. 4 ದಿನ ಗುರುವಾರ ಕಾಂಡೆದ ಬಲಿ ಉಚ್ಚೆಗೂ ಅಟ್ಟಣೆ ಆದಿತ್ತು. ವರ್ಕಡಿ ದಿನೇಶ್ ಕೃಷ್ಣ ತಂತ್ರಿಯರ್ನ ಪೌರೋಹಿತ್ಯಳು ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ವಾಸುದೇವ ಮೈಯೇರಿತ್ತದೆ. ಧಾರ್ಮಿಕ ವಿಧಿವಿಧಾನಗಳನ್ನು ಕರೆತಿದ್ದು ಕಾಂಡೆದ ಪೂಜೆ ತುಡರ ಬಲಿ 5 ಬುಕ್ಕ ಕಾಂಡೆದ ಬಲಿ ಉಚ್ಚೆಯಡು ಕೂಟತ್ತಜೆ ಅರಸು ದೈವರನ ಭೇಟಿ ಆಂಡೆ. ಮಧ್ಯಾಹ್ನದ ಮಾಪೂಜೆ ಆದ ಭಕ್ತರಿಗೆ ಪ್ರಸಾದ ಕೊರಿಯರು ನೊಪ್ಪು ಪ್ರಸಾದ ಅಟ್ಟಣೆ ಆದಿತ್ತು. ಗ್ರಾಮ ಮಾಗಣಲೆನ ಭಕ್ತರು ಸೇರಿನಂಚ ಊರ ಪರವೂರ ಭಕ್ತರು ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವರನ ಇಂಬುನ ಟೊಂಡೇರು. ದೇವಸ್ಥಾನದ ಆಡಳಿತ ಮುಕ್ತೇಸರರು ಸುಭಾಷ್ ಚಂದ್ರ ಅಡಪ ಕಲ್ಲೂರು ಬೂಡು, ಮರ್ಯಾದಿ ಗುರುಕಾರ್ಯರು ದುರ್ಗದಾಸ ಭಂಡಾರಿ, ಮುಕ್ತೇಸರರೈನ ಸದಾಶಿವ ನಾಯಕ್ ಮಂಟಮೆ, ಕಿಶೋರ್ ಕುಮಾರ್ ಶೆಟ್ಟಿ ಬೊಟ್ಟು ಕಂಡ, ಶ್ಯಾಮ ವಿಠಲಕೋಡಿ ನಡುಮನೆ, ವಿಕ್ರಮದತ್ತ ಸುಂಕದಕಟ್ಟೆ, ಉಚ್ಚಯ ಸಮಿತಿ ಗುರುಕಾರ್ಯರು ಪುರುಷೋತ್ತಮ ಶೆಟ್ಟಿ ಪಾವಳ ಬೊಕ್ಕ ಪದಾಧಿಕಾರಿಗಳು, ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ಪ್ರಭಾಕರ್ ರೈ ಕಲ್ಪನೆ ಬೊಕ್ಕ ಸದಸ್ಯರು, ಬೇತೆ ಬೇತೆ ಸಮಿತಿನ ಸಂಚಾಲಕರಿ ಪೊರ್ತುರಿತ್ತರು. ಶುಕ್ರವಾರ ದೇವರನ ಜಲಕಾದ ಕೊಡಿಜಾಪನದ ಒಟ್ಟುಗು ಷಷ್ಠಿ ಉಚ್ಚಯ ಅಕೇರಿಯಾವನುಂಡು. ಕುಡ್ಲದ ಎಕ್ಕುರುಡುಪುರ ಶ್ರೀ ಸುಬ್ರಹ್ಮಣ್ಯ ಮಠದ ಅನಂತನಾಗ ದೇವರನ ಸನ್ನಿಧಿ ಕುಡ್ಲ ಶಾಖೆಡು ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ದುಂಬಾಳ್ತೆಡು ಷಷ್ಠಿ ಉಚ್ಚಯ ನಡೆತಂಡು. ಕುಡ್ಲದ ಎಕ್ಕುರುಡುಪುನ ಶ್ರೀ ಸುಬ್ರಹ್ಮಣ್ಯ ಮಠದ ಅನಂತನಾಗ ದೇವರನ ಸನ್ನಿಧಿ ಕುಡ್ಲ ಶಾಖೆಡು ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ದುಂಬಾಳ್ತೆಡು ಷಷ್ಠಿ ಉಚ್ಚಯ ಆಚರಣೆ ಆದಿತ್ತು. 9ನೇ ವರ್ಷದ ಉಚ್ಚೆಯಡು ಷಷ್ಠಿದ ದಿನ ಕಾಂಡೆ ಸುದರ್ಶನ ಹೋಮ, ಗಣಹೋಮ, ಸತ್ಯನಾರಾಯಣ ಪೂಜೆ, ಪಂಚಾಮೃತ ಅಭಿಷೇಕ ಮಲ್ತದು. ರಾತ್ಲೆ ಆಶ್ಲೇಷ ಬಲಿ ರಂಗಪೂಜೆ ನಡಪಾಯರು. ಪುರೋಹಿತರೈನ ಸೀತಾರಾಮ ಐತಾಳ, ಚಂದ್ರಶೇಖರ ಐತಾಳ, ಪ್ರಶಾಂತ್ ಉಪಾಧ್ಯಾಯ, ಶ್ರೀ ಸುಬ್ರಹ್ಮಣ್ಯ ಮಠ ಎಕ್ಕೂರು ಮ್ಯಾನೇಜರ್ ಯತಿರಾಜ್ ಕೇಕುಣ್ಣಾಯ ಈ ಪೊರ್ತುಡಿತ್ತೇರು. ಸುತ್ತಮುತ್ತದ ಭಕ್ತರು ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ಸಾರ್ವಜನಿಕ ನುಪ್ಪು ಪ್ರಸಾದ ಅಟ್ಟಣೆ ಆದಿತ್ತು. ಭಗವಂತನ ಅನುಗ್ರಹ ಸಲ್ಲೋದಿಲ್ಲ, ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡಲಿ ಇಂದ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ನಮ್ಮ ಅನುಗ್ರಹವನ್ನು ಭಕ್ತಜನರಿಗೆ ಕೊಡಬೇಕು ಅಂತ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ
ಸಾನ್ನಿಧ್ಯ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಅವರ ಅತಿಶಯೋಕ್ತಿಯಾದ ಆಶಯವನ್ನು ಸಂಪೂರ್ಣ ನೆರವೇರಿಸಿ ಶ್ರೀ ಪುನರ್ ಅನಂತಾನಂತ ಅನುಗ್ರಹ ಸದಾಕಾಲ ಎಡೆಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಮೇಲು.